ಬಡವಾದೊಂದು ಸಮಸ್ತ ಭಕ್ತರ ರಕ್ಷಣೆ ಮಾಡುವುದು ಕೂಡ ಸಂದರ್ಭದಲ್ಲಿ ಮಾಡ್ತಾರೆ. ಆರಾಧ್ಯ ದೇವರು ಮಾಲಿಂಗೇಶ್ವರ ದೇವರನ್ನು ವರದುರ್ಗಾ ದೇವಿ ನಾಗಬ್ರಹ್ಮ ರಕ್ತೇಶ್ವರಿ ಬಸವಾಡ ದೇವಿ ಎಲ್ಲಾಡ ದೇವಿ ಇಚ್ಛಾವಣಿ ಧೂಮಾವತಿ ಗಡಿಜೂಮಾವತಿ ಗ್ರಾಮದ ಸಮಸ್ತ ದೇವಿದೇವರನ್ನು ಸೀಮಿತ ಸಮಸ್ತ ದೇವಿದೇವರನ್ನು ಮನಸ್ಸ ಸ್ಮರಣ ಮಾಡಬೇಕು. ಗುರುಹಿರಿಯರ ಮನಸ್ಸ ಸ್ಮರಣ ಮಾಡಬೇಕು. ಸ್ವಾಮಿಗಳನ್ನು ಮಾತ್ರ ನಾಳೆ ಬಂದ ಸ್ವಾಮಿಯ ಸನ್ನಿಧಾನವನ್ನು ಇಲ್ಲಿ ಕೂಡ ಪೂರಿ ಆಯ್ಕೆ ಕಾರ್ತಿಕ ಪುಣ್ಯಮೆಗೆ ಸ್ವಾಮಿನ ಜಾತ್ರೋತ್ಸವದ ದೈವಗಳ ನೇಮೋತ್ಸವದ ಅವರ ಪ್ರಕಾರ ವರದಿನ ಶುಭವಾದ ಸ್ವಾಮಿನ ಸೇವೆ ನಡೆಸಿಕೊಡ್ತೀವಿ. 5 ಮುಖ ಕೊಡದ ರಾತ್ರಿ ಬಸವಾಡ ದೈವ ಬಳ್ಪುಡು ಮಾಡೋಣ. ಇಲ್ಲಿ ಬಳ್ಪುಟ್ಟು ಜುಮಾತಿ ದೈವ ಇಲ್ಲಿ ಗಡಿ ಜುಮಾತಿಂದ ನೇಮ ನಡೆಸ್ತೀವಿ. ಇಂಥ ಎಲ್ಲಾಡ ದೈವ ಇಚ್ಛಾಮುಡಿ ಬಳ್ಪುಡು ಮಾಡೋಣ ನಾವು ಮಾತು ಬಳ್ಪು ಸೇರ್ತೇವೆ. ನಮ್ಮ ಭಕ್ತಿ ಸಂತೆಯ ಬಳ್ಪುಡಂಚಿನ ಸಮಸ್ತ ಭಕ್ತೆಲ್ಲ ಮುಖ್ಯ ಭಕ್ತಿ ಸಂತೆಯ ಸ್ವಾಮಿನ ಸನ್ನಿಧಾನ ಸೇವೆ ಎಂಗಳ ಭಕ್ತ ಪಿಡಿಯುವುದು ಎಡ್ಡರಿಸಿ ಮನಸ್ಸಂಜೆ ದಾಚಾಲಿ ಶ್ರೀಗಂಬೆ ತಪ್ಪು ಭಕ್ತಿ ತಪ್ಪು ಆ ಸ್ವಾಮಿಗಳ ದೈವಗಳ ಮಂದಿರ ನಾಳೆದುಂಬ ನಂಬಿಸಿ ನಂಬಿಂಚಿನ ಭಕ್ತರಿಗೆ ಬರ್ಪುರಂಚಿನ ಕಷ್ಟ ಕಾಸ್ಕೊಂಡು ದುಡಿತಗಳು ಸಮಸ್ಯೆಗಳು ದೂರ ಮಾಡಿಸಿಕೊಂಡಿದ್ದು ಎಂಗಳ ಮಾನಸಿಕ ಕೃಷಿ ಕಾರ್ಯ ಉದ್ಯೋಗ ವ್ಯವಹಾರ ಜೋಗ ವಿದ್ಯಾಭ್ಯಾಸ ಪ್ರತಿಯೊಂದು ವಿಚಾರಗಳ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಮಾಡಿಕೊಂಡು ಪ್ರತಿ ವಿದ್ಯಾಗಳ ಹೆಜ್ಜೆ ವಿದ್ಯಾ ಬುದ್ಧಿ ಆಯುರ ಆರೋಗ್ಯ ಸಂಪತ್ತು ಗುಣ ಸುಖ ಶಾಂತಿ ನೆಮ್ಮದಿಗೆ ಕೊಟ್ಟು ರಕ್ಷಣೆ ಮಾಡಿಕೊಂಡು ತುಂಬ ಸ್ವಾಮಿ ಸನ್ನಿಧಾನ ಮಾಡುವ ಪ್ರಾರ್ಥನೆ ಅಡಗಿನ ಸ್ವಾಮಿನ ಸನ್ನಿಧಾನಿಸಿನ ದೈವಸ್ಥಾನಡಿಸಿನ ಮನಮೆಚ್ಚಿದ ಭಂಡಾರು ಸ್ವಾಮಿಯ ರಾಜ್ಯಾಂಗೋಡಿರೋಂಡ ಸ್ವಾಮಿಯ ರಾಜ್ಯಾಂಗೋಡಿಸಿನ ಭಂಡಾರು ಆಕಿಟ್ಟಿ ನೇಮುಡು ನೀಡಿ ಮುಗೊಟ್ಟು ಪಂಡಿತಿ ಪಂಡಿತಿ ಘನವಾದದ್ದು ಕೇರಳದ ಭಕ್ತರಿಗೆ ಹೊಂದಿಪಟ್ಟ ಅನ್ನ ಮಂಜಾಟ ಕೊಟ್ಟು ರಕ್ಷಣೆ ಮಂತ್ರಿ
ನಾವು ಹೆಚ್ಚು ಕಡಿಮೆ ಖರ್ಚು ಬರ್ತಿತ್ತು ಈ ದೇವರ ಸಮಸ್ತ ಭಕ್ತರ ರಕ್ಷಣೆ ಮಾಡ್ತಿದ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.